ಶಿಕ್ಷಕರಿಗೆ ಜಗರಿತ ಮಾತ ತಂತ್ರಗಾರಿಕೆ ತನ್ನ ಒಂದು ಪೂಜೆದ ವ್ಯವಸ್ಥೆಯನ್ನು ಬಾರಿ ವ್ಯವಸ್ಥಿತವಾದ ನಡಪದ್ಕೊಳ್ಪನಾರು ಎಡ್ಡೆ ಮನಸ್ಸಿದ ಒಂದು ಮಲ್ಲ ಉಡಲದ ಕರ್ತರು ನಮ್ಮ ಟುಳ್ಳೇರು ಅರೆಗಳು ಮಾಡಲಿಕ್ಕೆ ದಯಮಂತಲ್ಲಿ ಗಟ್ಟಿಯಾಗಿ ಚಪ್ಪಾಳೆ ಸುದ್ದಿ ಆರ್ಟ್ಸ್ ಕಾವಲ್ಕಟ್ಟೆ ನೆತ್ತ ಯಜಮಾನರು ದಿವಾಕರ್ ದಾಸ್ ಕಾವಲ್ಕಟ್ಟೆ ನಂತರವರು ಇಳಿತ ಕುಲದೈವ ಬ್ರಹ್ಮ ನೆಕ್ ವೇಷಭೂಷಣದ ವ್ಯವಸ್ಥೆ ನಂತಿನಾರು ಶ್ರೀಯುತ ದಿವಾಕರ್ ದಾಸ್ ಕಾವಲ್ಕಟ್ಟೆ ಮೇಲುಗಳ ಚಾವಡಿಗೆ ಬರಡು ಈ ಮಾನವೀಯರಿಗೆ ತರಡು ರತ್ನಾಕರ್ ಅಮೀನ್ ಕಜೆಕಾರ್ ರಡ್ಡು ಜನಲ ಮಿತ್ತ ಮತ್ತರ್ ಮೇಗ ಮೋಕೆಡು ಎತ್ಕೊಳೋದಿಲ್ಲ ವೇದಿಕೆಗೆ ಸ್ವಾಗತ ಮತ್ತೊಂದಿಲ್ಲ ವರಿ ಅಪ್ರತಿಮ ಯಕ್ಷಗಾನ ಕಲಾ ಪೋಷಕರು ಶ್ರೀಯುತ ರತ್ನಾಕರ್ ಅಮೀನ್ ಕಜೆಕಾರ್ ಅಜೇಕಾರ್ ಅವೇ ತೊಟ್ಟಿಗೆ ಖ್ಯಾತ ಯಕ್ಷಗಾನುಲೆಗೆ ಪದ್ಯ ಬರೆಪನಾರು ಇನ್ನಿತ ಕುಲದೈವ ಬ್ರಹ್ಮ ಆದಿಪ್ಪು ಗೆಜ್ಜೆಗೇರಿ ಕ್ಷೇತ್ರ ಮಹಾತ್ಮೆ ಆದಿಪ್ಪು ನಿತಿನ್ ತೆಂಗಕಾರ್ ಅನ್ನೋರ್ನೊಟ್ಟಿಗೂ ಸುಮಾರು 10 ಪ್ರಸಂಗಗಳಿಗೆ ಪದ್ಯ ಬರೆದು ತೆಂಕುತಿಟ್ಟದ ಒಂಜಿ ಯಶಸ್ವಿ ಜೋಡಿ ಪಂಡಂಚಿನ ನೆಗಲ್ತೆ ಕಲಿಸಿನ ಶ್ರೀಯುತ ಯೋಗೀಶ್ ರಾವ್ ಚಿಗುರುಪಾದೆ ಮೇರಿನ ಮಿತ್ತ ಮತ್ತರ್ ಮೇದ ಮಾನದಿಗೆದ ಮನೆಕ್ ಒಲಗ ಮಲ್ತಂದಲ್ಲ ಅರ್ನೊಟ್ಟಿಗೂ ಶ್ರೀಯುತ ರತ್ನಾಕರ್ ಅಮೀನ್ ಅಜೇಕಾರ್ ಮೀರ್ಲ ಮಿತ್ತ ಮತ್ತರ್ ಮೇ ಬತ್ ಒಲಗ ಬಡೊಂದು ವಿನಂತಿ ಸಾವಂದಲ್ಲ ಕುಮಾರಣ್ಣಗೆ ಸಾಲದ ಮಾನದಿಗೆ ಮಲ್ಪಡೊಂದು ನಿತಿನ ನಡ ವಿನಂತಿ ಸಾವಂದಲ್ಲ ಆತ್ಮೀಯರೇ ನಿಖಿಲೆದುರು ಪರಿಚಯ ಮಲ್ತೊಂದಿಪ್ಪನಾರು ಶ್ರೀಯುತ ಯೋಗೀಶ್ ರಾವ್ ಚಿಗುರುಪಾದೆ 14/10/1968 ಶುಭ ದಿನದ ಶುಭ ಗಳಿಗೆಯಲ್ಲಿ ದಾಮೋದರ್ ರಾವ್ ತೊಟ್ಟೆತೋಡಿ ಹಾಗೂ ಮಹಾಲಕ್ಷ್ಮಿ ದಂಪತಿಗಳ ಸುಪುತ್ರರಾಗಿ ಜನಿಸಿರುವ ಇವರು ಕಲಾ ಆರಾಧಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ತಾವು ವೃತ್ತಿ ಜೀವನದಲ್ಲಿ ಉಪನ್ಯಾಸಕರಾಗಿ ಕಳೆದ 22 ವರ್ಷ ಮದನಿ ಪದವಿ ಪೂರ್ವ ಕಾಲೇಜು ಉಲ್ಲಾಲ ಹಾಗೂ 4 ವರ್ಷ BAM ಪ್ರೌಢಶಾಲೆ ಮಂಗಳೂರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಹವ್ಯಾಸಿ ಪರ್ತಕರ್ತನಾಗಿ ಪ್ರಸಂಗ ರಚನೆ ಹಾಗೂ ಕನ್ನಡ ತುಳು ಕವನ ಬರಹ ನಾಟಕ ಹವ್ಯಾಸ ಯಕ್ಷಗಾನ ವೇಷ ತಾಳಮದ್ದಲೆ ಅರ್ಥಧಾರಿ ಜ್ಯೋತಿಷ್ಯ ಮತ್ತು ಹೋಮಿಯೋಪತಿ ತಿಮ್ಮ ಹವ್ಯಾಸಗಳು. ಯಕ್ಷಗಾನದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವ ತಾವು ಅನೇಕ ಪ್ರಸಂಗ ರಚನೆಯನ್ನು ಬರೆದವರು. ಅದರಲ್ಲಿ ಪೌರಾಣಿಕ ಕಥಾನಕಗಳಾದ ಸುವರ್ಣ ಲಂಕಾಧೀಶ, ಐಲಕ್ಷೇತ್ರ ಮಹಾತ್ಮೆ, ಭಗವತಿ ಲೀಲಾಮೃತ, ವಿಶ್ವವ್ಯಾಪಲ, ರಾಮ ರಾಮ ಶ್ರೀರಾಮ, ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ, ಪ್ರಚಂಡ ಮಹಿಷಾಸುರ, ಶ್ರೀಮಾತೆ ಕಾವೇರಿ, ಅದಲ್ಲದೆ ಸಾಮಾಜಿಕ ಯಕ್ಷಗಾನದ ಪ್ರಸಂಗದ ಪದ್ಯ ರಚನೆಯನ್ನು ರಚಿಸಿದ ಕೀರ್ತಿ ತಮ್ಮದು. ಅದರಲ್ಲಿ ಧರ್ಮ ಪರೀಕ್ಷೆ, ನಾಟ್ಯರಾಗಿನಿ, ಮುತ್ತು ಮಾನಿಗ, ಬಂಗಾರದ ಬಾಲೆ, ಶಿವರಂಜಿನಿ, ಪಿರಿಯಪಟ್ಟಣ ಕಾಳಗ, ಧರ್ಮದೈವ ರಕ್ತೇಶ್ವರಿ, ಸತ್ಯದಪ್ಪೆ ಮಂತ್ರದೇವತೆ, ರಂಗಲಿಂಗರು, ಪೂಜ್ಯದ ಭಟ್ರು, ಸಿರಿಬೂಡದ ಧರ್ಮದೈವ, ಮೈಮೆದ ಕಲ್ಲುರ್ಟಿ, ನಾಗಚಂದ್ರಿಕೆ, ಧರ್ಮನಿಲೆ ಧರ್ಮಚಾವಡಿ, ತುಳುನಾಡ ಸತ್ಯಲು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸದಸ್ಯನಾಗಿದ್ದುಕೊಂಡು ತಾವು ಸಮಾಜ ಸೇವೆಯನ್ನು ತನ್ನದೇ ರೀತಿಯಲ್ಲಿ ಮೈಗೂಡಿಸಿಕೊಂಡು ಬಂದವರು. ಸಮಾಜಕ್ಕಾಗಿ ತನ್ನಿಂದ ಏನಾದರೂ ಒಳಿತು ಆಗುವರೆ ಶ್ರಮಿಸಿದ ಶ್ರಮಜೀವಿ ತಾವು. 2019-22ನೇ ಸಾಲಿನ ಕರ್ನಾಟಕ ಯಕ್ಷಗಾನ ಸದಸ್ಯನಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸುತ್ತಿರುವಿರಿ. ಅನುಭವದಲ್ಲಿ ತಾವು ಜ್ಯೋತಿಷ್ಯ ಹಾಗೂ ಹೋಮಿಯೋ ನಾಟಕ ಹಾಗೂ ಯಕ್ಷಗಾನದಲ್ಲಿ ಸುಮಾರು 10 ವೇಷಗಳು, ಅಶುನಾಟಕ, ಶನೀಶ್ವರ ಮಾತನಾಗಿ 1988ರಲ್ಲಿ 25 ವರ್ಷಗಳಿಂದ ಹವ್ಯಾಸಿ ಪರ್ತಕರ್ತನಾಗಿ ದೈನಿಕ ಮಾಸಿಕ ಸಾಪ್ತಾಹಿಕಲ್ಲಿ ಬರೆದಿದ್ದಾರೆ. ಮೊದಲ ಕವನ 1986ರ ಕಾಲೇಜು ಭಿತ್ತಿಪತ್ರದಲ್ಲಿ ಪತ್ರಿಕಾ ಬರವಣಿಗೆ, 1980ರಲ್ಲಿ ವಿಕ್ರಮ ಹೊಸದಿಂಗತ ಪತ್ರಿಕೆಗಳಲ್ಲಿ ಕನ್ನಡ ತುಳು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ತೀರ್ಪುಗಾರನಾಗಿ ಭಾಗವಹಿಸಿಕೆ. ಹಬ್ಬಕ್ಕ ಉತ್ಸವ, ಪ್ರತಿಭಾ ಕಾರಂಜಿ, ಯಕ್ಷಗಾನ, ಬಾಲಕಲೋತ್ಸವ, ಜಿಲ್ಲಾ ಯುವಜನೋತ್ಸವ, ಭಜನಾ ಸ್ಪರ್ಧೆ ಇತ್ಯಾದಿ ಪರಿಸರದ ಸಂಘ ಸಂಸ್ಥೆಗಳ ಸ್ಮರಣಾಂಚಿಕೆಯಲ್ಲಿ ಪ್ರಧಾನ ಸಂಪಾದಕರಾಗಿ ಉಪಸಂಪಾದನಾಗಿ ದುಡಿದು ತನ್ನ ಕಲಾ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೀರಿ. ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿದೆ. ಅದರಲ್ಲಿ ತುಳು ಸಂಕಲನ ವೈಲು ಕೃತಿಗೆ 2016ನೇ ಸಾಲಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಸುಬ್ರಹ್ಮಣ್ಯ ಯಕ್ಷಕಲಾ ಭಾರತಿ ಸೂಡ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಸಹಾಯದೊಂದಿಗೆ ನಡೆಸಿದ ಯಕ್ಷಗಾನ ಕವಿ ಸಮ್ಮೇಳನ 2011ರಲ್ಲಿ ಸ್ಕಂದ ಪುರಸ್ಕಾರ, ಮಂಗಳೂರು ಪುರಭವನದಲ್ಲಿ ತಾನು ರಚಿಸಿದ ಧರ್ಮದೈವ ರಕ್ತೇಶ್ವರಿ ಪ್ರದರ್ಶನದಲ್ಲಿ ಗೌರವಾರ್ಪಣೆ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯಿಂದ ಗೌರವಾರ್ಪಣೆ, ಮೂಡಬಿದ್ರೆಯಲ್ಲಿ ಯಕ್ಷಗಾನ ಸನ್ಮಾನ, ಯಕ್ಷಬಲಗ ಹೊಸಂಗಡಿ ಇದರ ಆಷಾಢಕೂಟ ವಾರ್ಷಿಕ ಸನ್ಮಾನ, 2016ರ ಬಾಳ್ಯೂರು ಅಯ್ಯಪ್ಪ ಮಂದಿರದಲ್ಲಿ ಸನ್ಮಾನ, 2016ರಲ್ಲಿ
ತುಳುನಾಡಿನಲ್ಲಿ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಶಾಲಾ ಸುವರ್ಣ ಮಹೋತ್ಸವದಲ್ಲಿ ಸನ್ಮಾನ, ಚಿಗುರುಪಾದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸನ್ಮಾನ, ಮಹಾಜಗತ್ತು ಮಿಯಾಬದವು ಇದರ ರಂಗಸಂಸ್ಥೆ ವತಿಯಿಂದ ಸನ್ಮಾನ, ಸಿರಿಬಾಗಿಲು ಪ್ರತಿಷ್ಠಾನದ ರಂಗಪ್ರಸಂಗ ಯಕ್ಷಗಾನ ಅಧ್ಯಯನ ಶಿಬಿರದಲ್ಲಿ ಸನ್ಮಾನ, ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದಿರಿ. ಸಿರಿಬಾಗಿಲು ಪ್ರತಿಷ್ಠಾನದ ಸನ್ಮಾನ ಸೇರಿ 50ಕ್ಕೂ ಹೆಚ್ಚು ಸನ್ಮಾನವನ್ನು ಸ್ವೀಕರಿಸಿರುವ ನಮ್ಮ ಹೆಮ್ಮೆಯ ಪದ್ಯ ರಚನೆಗಾರರು ಯೋಗೀಶ್ ರಾವ್ ಚಿಗುರುಪಾದೆ ಅವರಿಗೆ ಜೋರಾದ ಅಭಿಮಾನದ ಚಪ್ಪಾಳೆ. ನಮ್ಮ ಜೊತೆ ವೇದಿಕೆಯಲ್ಲಿರುವ ಇನ್ನೊಬ್ಬರು ಪುಣ್ಯಾತ್ಮರು ಶ್ರೀಯುತ ರತ್ನಾಕರ್ ಅಮೀನ್ ಅಜೇಕಾರ್ ಇವರು. ಪ್ರಖರ ಹಿಂದುತ್ವದ ವಿಚಾರವಾದ ಹಿಂದೂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಶ್ರೀಯುತರು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಶ್ರೀ ರತ್ನಾಕರ್ ಅಮೀನ್ ಹೆಸರು ಜಿಲ್ಲಾದ್ಯಂತ ಚಿರಪರಿಚಿತ. ಸಾಂಸ್ಕೃತಿಕ ಅದರಲ್ಲೂ ಯಕ್ಷಗಾನ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ. ಬಡ ಯಕ್ಷಗಾನವಿದರನ್ನು ಮತ್ತು ಮೇಳವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸುವ ಉದ್ದೇಶದಲ್ಲಿ ಹುಟ್ಟೂರಾದ ಅಜೇಕಾರಿನಲ್ಲಿ ಸುಮಾರು 20ಕ್ಕೂ ಅಧಿಕ ವರ್ಷದಿಂದ ಬಹುತೇಕ ಎಲ್ಲ ಯಕ್ಷಗಾನ ಮೇಳಗಳ ಯಕ್ಷ ಪ್ರದರ್ಶನವನ್ನು ಹುಟ್ಟೂರಲ್ಲಿ ನಡೆಸಿರ್ತಾರೆ. ಅಜೇಕಾರಿನಲ್ಲಿ ಇವರ ನೇತೃತ್ವ ಮತ್ತು ಅಧ್ಯಕ್ಷತೆಯಲ್ಲಿ ಶ್ರೀರಾಮ ಯಕ್ಷ ಕಲಾಭಿಮಾನ ಬಲಗ ಅಜೇಕಾರಿ ಎಂಬ ಸಂಘವನ್ನು ಸ್ಥಾಪಿಸಿ ವರ್ಷಕ್ಕೆ ಬಡಗು ಮತ್ತು ತೆಂಕುತಿಟ್ಟಿನ ಸುಮಾರು 15 ಯಕ್ಷಗಾನ ಪ್ರದರ್ಶನವನ್ನು ತನ್ನ ಸ್ವಂತ ಅಜೇಕಾರಿನಲ್ಲಿ ಏರ್ಪಡಿಸಿ ಅಜೇಕಾರಿಗೆ ಯಕ್ಷ ಸ್ವರ್ಗ ಎಂಬ ಬಿರುದನ್ನು ಕೂಡ ಯಕ್ಷಾಭಿಮಾನಿಗಳಿಂದ ಪಡೆದಿರುತ್ತಾರೆ. ಪ್ರತಿ ಪ್ರದರ್ಶನದಲ್ಲಿ ಮೇಳದ ತೆರೆಮರೆಯ ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾತ್ರವಲ್ಲದೆ ವಿಶೇಷವಾಗಿ ಮೇಳದಲ್ಲಿರುವ ನೇಪಥ್ಯ ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯ ಮಾಡಿಸುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಕಲಾವಿದರಿಗೆ ಅಕ್ಕಿ ಚೀಲ ವಿತರಣೆ, ಧನ ಸಹಾಯ ಮಾತ್ರವಲ್ಲದೆ ಕಲಾವಿದರ ಆರೋಗ್ಯ ಸಮಸ್ಯೆ, ಮನೆ ನಿರ್ಮಾಣ, ಕಲಾವಿದರು ನಡೆಸುವ ಯಕ್ಷ ಕಾರ್ಯಕ್ರಮಗಳಿಗೆ ಧನ ಸಹಾಯವನ್ನು ನೀಡುವ ಪುಣ್ಯಾತ್ಮರಿವರು. ಇವರಿಂದ ಪ್ರೇರಿತರಾದ ಅನೇಕ ಯುವ ಸದಸ್ಯರನ್ನೊಳಗೊಂಡಂಥ ಶ್ರೀರಾಮ ಯಕ್ಷ ಕಲಾಭಿಮಾನಿ ಬಲಗ ಅಜೇಕಾರಿ ಬಲಗವು ಇಂದು ಯಕ್ಷ ಸೇವೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಪ್ರಸಿದ್ಧ ಸಂಘವೆನಿಸಿದೆ. ಕೇವಲ ಗಜ ಮೇಳವಲ್ಲದೆ ಸಣ್ಣ ಮೇಳ, ಹವ್ಯಾಸಿ ಮೇಳಗಳಿಗೆ ಪ್ರೋತ್ಸಾಹ ನೀಡಿ ಪ್ರತಿ ವರ್ಷವೂ ಕೂಡ ಹನುಮಗಿರಿ, ಗೆಜ್ಜಗಿರಿ, ದೇಂತಡ್ಕ, ಪಾವಾಜೆ ಮೇಳ, ಸುಂಗದಗಟ್ಟೆ ಮೇಳ, ಹಾಲಾಡಿ ಮೇಳ, ಗೋಲಿಗರಡಿ ಮೇಳ, ಹಿರಿಯಡ್ಕ ಮೇಳ, ನೀಲಾವರ ಮೇಳ, ಸಸಿತ್ಲ ಮೇಳ, ಮಡಾಮಕ್ಕಿ ಮೇಳ, ಬೆಕ್ಕಿನತೇಶ್ವರ ಮೇಳ, ಮಂದರ್ತಿ ಮೇಳ, ಕಟೀಲು ಹವ್ಯಾಸಿ ಕಲಾವಿದರ ಮೇಳ ಹೀಗೆ ಪ್ರತಿ ವರ್ಷ ಯಕ್ಷಗಾನಗಳ ಯಕ್ಷ ಮೇಳವನ್ನು ಅಜೇಕಾರಿನಲ್ಲಿ ನಡೆಸುತ್ತಿದ್ದಾರೆ. ಯಕ್ಷ ಸೇವೆಯಲ್ಲಿ ಇವರಿಗೆ ಪ್ರೀತಿ ಆಸಕ್ತಿಯನ್ನು ತಿಳಿಸುತ್ತದೆ. ಇವರ ಸಂಘದ ವೈಶಿಷ್ಟ್ಯವೇನೆಂದರೆ ಯಾವುದೇ ಮೇಳದ ಯಕ್ಷಗಾನ ಬುಕ್ಕಿಂಗ್ ಮಾಡುವುದಿಲ್ಲ. ಪ್ರತಿ ಮೇಳದ ತಿರುಗಾಟದ ಸಂದರ್ಭದಲ್ಲಿ ಬೇರೆ ಊರಲ್ಲಿ ಯಕ್ಷಗಾನ ರದ್ದುಗೊಂಡರೆ ಆ ಆಟವನ್ನು ತನ್ನ ಮೇಳಗಳ ಯಜಮಾನರಲ್ಲಿ ಮಾತಾಡಿಸಿಕೊಂಡು ಯಕ್ಷಗಾನವನ್ನು ಬುಕ್ಕಿಂಗ್ ಇಲ್ಲದ ದಿನದಂದು ಯಾವುದೇ ಮೇಳದ ಮ್ಯಾನೇಜರ್ ಕರೆ ಮಾಡಿ ಇವರಿಗೆ ತಿಳಿಸಿದ್ದಲ್ಲಿ ಆ ಮೇಳದ ಯಕ್ಷಗಾನವನ್ನು ಅಜೇಕಾರಿನಲ್ಲಿ ಸಂಪೂರ್ಣ ಖರ್ಚಿನೊಂದಿಗೆ ನಿರ್ವಹಿಸುವ ಹೆಗ್ಗಳಿಕೆ ಇವರದ್ದು. ರಾಜಕೀಯ ಕ್ಷೇತ್ರದಲ್ಲಿ ಪಂಚಾಯತ್ ಸದಸ್ಯರಾಗಿಯೂ ಕೃಷಿ ಉತ್ಪನ್ನ ಮಾರುಕಟ್ಟೆ APMCಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲದೆ ಕಾರ್ಕಳ ವಿಜೇತ ವಿಶೇಷ ಶಾಲೆ ಬುದ್ಧಿಮಾಂದ್ಯ ಶಾಲಾ ಮಕ್ಕಳ ಶಾಲೆಯ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಪರ್ಕ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಸಮಾಜ ಸೇವಕರು, ಯಕ್ಷಗಾನ ಪ್ರೋತ್ಸಾಹಕರು ರತ್ನಾಕರ್ ಅಮೀನ್ ಅಜೇಕಾರ್ ಅವರಿಗೆ ಜೋರಾದ ಕೈತಾಟಿಯ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ತುಳುನಾಡದ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧಾರ್ಮಿಕ ಆಚರಣೆ ಒಂದು ತುಳುನಾಡು ಇನಿಕ್ಕಲ ಒರಿದಿನಂದ ಅಂಡ ಐಕ ಮೂಲ ಕಾರಣ ಯಕ್ಷಗಾನ. ಏನು ನಿತೀಂದ್ರ ನೇತೃತ್ವಡು ಒಂದು ವಿಶೇಷವಾಗಿ ನೆಂಚಿನ ಕುಲದೈವ ಬ್ರಹ್ಮ ಪನ್ಪುನ ಇದಾದ ಯಕ್ಷಗಾನ ಉಂಡ ಸುರುತ್ತ ಪ್ರದರ್ಶನೋಡೆ ನೆಟ್ಟು ಅಭಿನಯ ಮಲ್ತಿನಂಚಿನ ಕಲಾವಿದರು ಇನ್ನು ಕಲಾ ಪೋಷಕರನ್ನ ಹೃದಯನ ಗೆಂದಿದ್ದಾರೆ. ಐಕೋಸ್ಕರ ಅಕ್ಕಲಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದಿಲ್ಲ. ನಮ್ಮ ತುಳುನಾಡದ ವಿಶೇಷತೆ ಏನಕ್ಕೆಂಡ ತುಳುನಾಡು ನಮ್ಮ ದೇವರೆಡ್ದು ದುಂಬು ಏರೇನು ನಮ್ಮನ ಕೆಂಡ ದೈವಲೇನೆ ನಮ್ಮ ಪನ್ನಗನೇ ದೈವ ದೇವರ ಪನ್ಪನಿ ನಮ್ಮ ಉಲ್ಲೇಖ ಮಲ್ಪುವ ಈ ತುಳುನಾಡು ದೈವ ಬೊಕ್ಕ ನಾಗಾರಾಧನೆಗೆ ವಿಶೇಷವಾಗಿ ನೆಂಚಿನ ಪ್ರಾಮುಖ್ಯತೆಯನ್ನು ಕೊರ್ಪನ ಮುಖಾಂತರ ನಮ್ಮ ಮಾತೆಲ್ಲ
ಕುಲದೇವಿಯರು ಏರಿಕೆಂಡ ನಾಗಬ್ರಹ್ಮೇರು ಪಣದ ನಮ್ಮ ಸ್ವೀಕಾರ ಮಲ್ತದ. ಈ ತುಳುನಾಡು ದೈವದ ಆರಾಧನೆ ರಡ್ಡಿ ವಿಚಾರ ನಮ್ಮ ತೂಪ ಒಂಜಿ ಸಾಕ್ಷಾತ್ ಭಗವಂತನ ಅಂಶನೂ ಪತ್ತೊಂದು ಅವು ಕೈಲಾಸ ಹೊರದೋ ವೈಕುಂಠ ಹೊರದೋ ಭೂಲೋಕಗ ಬೈದ ನಿಂಚಿನ ದೈವದ ಆರಾಧನೆ ಒಂಜಿ ಕಡೆಟ್ಟಾಂಡ ಕುಡೊಂಜಿ ಕಡೆಟ್ಟು ನಮಲಕನೆ ಈ ಮಣ್ಣಡು ಪುಟ್ಟುದು ಈ ಮಣ್ಣಡು ವಿಶೇಷವಾಯಿನಂಚಿನ ಕಾರಣಿಕನು ತೊಜಪಾದೆ ಕಾಯ ಬುಡ್ದು ಮಾಯ ಆಯನಂಚಿನ ದೈವಲು ಒಂಜಿ ಕಡೆಟ್ಟು ಅವು ಕೋಟಿ ಜನ್ಯರಿಪ್ಪರೆ ಅವು ಕಾಂತಬರೆ ಬುಧವಾರಿಪ್ಪರೆ ಅವು ಸಿರಿಕಲಿಪ್ಪರೆ ಅವು ಈ ರೀತಿ ಕಾಯನ ಬುರ್ದು ಮಾಯಾಯನಂಚಿನ ಈ ಕಾರಣಿಕ ಪುರುಷರ್ನ ಈ ಇತಿಹಾಸ ಅಕಲ್ನ ವಿಚಾರ ಅಕಲ ನಂಬಿಕೆ ಆ ಶ್ರದ್ಧೆ ಇನಿ ಒರಿಯೋಡು ಒಂದು ಅಂಡ ಐಕಿ ಯಕ್ಷಗಾನದ ಮುಖಾಂತರ ದುಂಬುದ ಪೀಳಿಗೆಗೆ ತೆರಿಪಾವನಂಚಿನ ಕಾರ್ಯ ನಿಜವಾದಲ ಅವಶ್ಯಕ ಇನಿ ಕರಿನ ಹಲವಾರು ವರ್ಷದಿಂಚಿ ಈ ರೀತಿಯ ಕಾರಣಿಕ ಪುರುಷರ್ನಕಲ್ನ ವಿಷಯ ನಮಗೆ ತೆರೆದಿತ್ತನ ಅಂಡ ಅತನ ಇನ್ನಿತ ಪೀಳಿಗೆ ಅವಿನ ನಮ್ಮೊಂದುಲ್ಲೇರನ್ನ ಅಂಡ ಐಕಿ ಯಕ್ಷಗಾನ ಮಾಧ್ಯಮ ಆತನು ಅಂಚಾದ ಇನ್ನು ಕುಲದೈವ ಬ್ರಹ್ಮ ಪನ್ಪುನ ಈ ಯಕ್ಷಗಾನ ಇನ್ನು ನಮ್ಮ ಯಕ್ಷಗಾನ ಕ್ಷೇತ್ರಡು ಬಹುಶಃ ತುಳು ಯಕ್ಷಗಾನ ಮಸ್ತ್ ಪ್ರಸಿದ್ಧಿ ಪಡೆತನು ನಮ್ಮ ಜಿಲ್ಲೆಡೆ ಅಂಡ್ ಆ ಪೂರ ಪ್ರಸಿದ್ಧಿ ಪಡೆನಂಚಿನದಾದ ಇತಿಹಾಸ ಉಂಡ ಆ ಇತಿಹಾಸನ ಮೀರ್ಸಾದ ಕುಲದೈವ ಬ್ರಹ್ಮ ಪನ್ಪುನ ಈ ಯಕ್ಷಗಾನ ಪ್ರಸಿದ್ಧಿನ ಪಡೆವಡು ನನಾತಿ ಹೆಚ್ಚು ಪ್ರದರ್ಶನಾಪನ ಮುಖಾಂತರ ಆ ಬ್ರಹ್ಮದೇವೇರ್ನ ಕಾರಣಿಕ ಈ ತುಳುನಾಡಿಗೆ ಪಸರಿಸಡು ಪನ್ಪುನ ಆರೈಕೆಯನ್ನು ಪನೊಂದು ಈ ಕಾರ್ಯಕ್ರಮಕ್ಕೆ ಶುಭಾರಿಸದರಡು ಪಾತ್ರ ಮುಕ್ತೊಂದುಲ್ಲೇ ಯಕ್ಷಗಾನಂ ಗೆಳಿಗೆ ಸುಲ್ಮೆಲು ಶ್ರೀಯುತ ಸುದರ್ಶನ ಮೂಡಬಿದ್ರೆ ಮೇರೆಗೆ ನನ್ನ ಹಿರಿಯರು ಯಕ್ಷಗಾನ ಪ್ರೋತ್ಸಾಹಕರು ಶ್ರೀಯುತ ಭುಜಬಳಿ ಧರ್ಮಸ್ಥಳ ಮೇರೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಲ್ಪಡುಪಣದ ವಿವರ್ತರು ವಿನಂತಿ ಸಂಬಂಧಲ್ಲ. ಓಂ ಶ್ರೀ ಮಂಜುನಾಥಾಯ ನಮಃ. ಅಂಚನೆ ಈ ಕ್ಷೇತ್ರದ ಮಹಾತ ದೈವದೇವರನ್ನು ನೆನೆತಂದು ಆ ದೈವದೇವರ ಆಶೀರ್ವಾದನೂ ಅನುಗ್ರಹವನ್ನು ನಿಖಲೆ ಮಾತಿರೆಲ್ಲ ಬೇಡೊಂದು ವೇದಿಕೆಡಿತ್ತಿನ ಇಂಥ ಕಾರ್ಯಕ್ರಮದ ಅಧ್ಯಕ್ಷರೇ ಅಂಚನೆ ಮಾತ ಗಣ್ಯರೇ ಇನಿ ಸೇರಿದನ ಗೆಜ್ಜೆಗಿರಿ ಮೇಳದ ಮಾತ ಪ್ರೋತ್ಸಾಹಕ್ಕೆ ಅಭಿಮಾನಿಲೆ ಇನಿ ಮಾತ ಬತ್ತು ಸೇರಿದಾರೆ ಭಾರಿ ಖುಷಿ ಅಂಡ್ ಯಾಕಡೆ ಫುಲ್ ಆತನು ಈ ಫುಲ್ ಹಾಲ್ ಈಗಲೇ ಭಾರಿ ಓಡ ಉಂಟ ನಮ್ಮನ್ನ ವಾಟ್ಸಪ್ಲ ಹೋತು ನಿಂತ ಬೈನಿ ನಮ್ಮನ್ನ ಕನ್ನಡ ಭವನ ಫುಲ್ ಆತನು ಯಕ್ಷಗಾನ ಕಲಾವಿದರು ಹಿಡಿದು ಭಾರಿ ಸಂತೋಷ ವಿಷಯ ಅಂಚೆ ನಡೆದವರ ಏನಿಲ್ಲ ಈ ವಿಷಯ ಸಂತೋಷ ಪಡ್ಬೇಕು ಅಂಡ ಯಕ್ಷಗಾನ ಬಂದು ಇನ್ನಿತ್ತ ಕಾಲೋಡು ಯೂಟ್ಯೂಬ್ಗಳು ತೂಪ ಕಾಲ ಅಂಡ ಮಾತೆಲ್ಲ ಯಕ್ಷಗಾನ ಅಭಿಮಾನ ಬತ್ತಿಗೆ ತೋಂದುಲ್ಲಾರು ಅವತ್ತಂದೆ ಗೆಜ್ಜೆಗಿರಿ ಮೇಳ ಸ್ಟಾರ್ಟ್ ಆದ 2 ವರ್ಷ ಆಂಡು ಆಯ್ತಾ ನೆನಪುಲ ಭಾರಿ ಶೋಕುಳು ಮಲ್ತೇರು ಖುಷಿ ಆಂಡು ಆಯ್ತಾ ಮ್ಯಾನೇಜರ್ಲ ಭಾರಿ ಉತ್ಸವಡು ಅವತ್ತಂದೆ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಮಲ್ತನಂಚಿತ್ನ ಬರೀನ ಪ್ರಸಂಗ ಬರತ್ನ ಇನೇ ಪ್ರಸಂಗ ಕರ್ತರಿಗೆ ಅವತ್ತಂದೆ 5 ಜನಕ್ಕೆ ಇನ್ನು ಭಾರಿ ವಿಶೇಷವಾದ ಸನ್ಮಾನ ಮಲ್ತ ನಿಜವಾದ ಮಲ್ಪಡ ಏನೋ ಭಾರಿ ಸಾಧನೆ ಮಲ್ತದೆ ಬಂಡ ಇಂಚಿನಾಗಲಿ ನಾವು ಇಂಚಿನ ಸಾಧನೆ ಮಲ್ತಿರ್ಬಂಡು ಇಂಚಿನ ಕಾರ್ಯಕ್ರಮ ಮಲ್ತಾರೆ ಮಾತ್ರ ಗೊತ್ತಾಗ್ಬಿಡಂಗಿಲ್ಲ ತಂದೆ ಜನ ಗೊತ್ತೇ ಆಗುಜಿ ಏತು ಪ್ರಸಂಗ ಬರೀತದೆ ವೇತೆ ಅಂತ ಬರೀತಾರೆ ಅಂಡ ಇನ್ನಿಗೆ ಇಂಚಿನ ವೇದಿಕೆಡು ಆಗಲೇ ಸನ್ಮಾನ ಮಲ್ತ ಭಾರಿ ಅರ್ಥಪೂರ್ಣವಾದ ಅಂತಂಡು ಈ ಕಲಾವಿದ ಮಕ್ಕಳಿಗೆ ಸಂಘಟಕರಿಗೆ ಮುಖ್ಯವಾದ ನಾನು ಅಭಿನಂದನೆ ಸಲ್ಲಿಸಾಪೆ ದಯಬಂಡ ಒಂದು ಎಂಕಲ ಮೂಡುಬಿದ್ದೇಳು ಮೇಯ್ನ್ ಸಾಂಸ್ಕೃತಿಕ ಕೇಂದ್ರ ಕುಡುವರಲ್ಲರು ಬೊಕ್ಕ ಮೂಲ ವೇದಿಕೆ ಮಾತ ಗಣ್ಯರ್ಲ ಒರೆಯಾಡ್ದವ್ರಿ ಭಾರಿ ಮಲ್ಲ ಗಣ್ಯರು ಮಸ್ತ್ ಪ್ರೋತ್ಸಾಹ ಕೊಟ್ಟನಾರು ಇನ್ನು ಭಾರಿ ಖುಷಿ ಮಲ್ತದೆ ಎಂಗಳಿಗೆ ಕಲಾವಿದರನ್ನ ಕುಲ ಈ ಧರ್ಮ ಕುಲದೈವ ಬ್ರಹ್ಮವನ್ ಪ್ರಸಂಗ ಸ್ಟಾರ್ಟ್ ಮಲ್ತು ನಲ್ಲ ಆವರ ಉಂಡು ఆయన ಭಾರಿ ಪೊರ್ಲು ಮಲ್ತ್ಕೊಂಡರು ನನಗೆ ಸಂತೋಷ ವಿಚಾರ ಮುಂಡ ಇನಿ ಈ ಕತೆಟ್ಟು ಅಭಿನಯ ಮಲ್ತನ ಕಲಾವಿದರು 3 ಜನ ಹಿರಿಯರನ್ನ ಕುಳ್ಳರು ಒಂಜಿ ಕೊಳ್ತಿಗೆ ನಾರಾಯಣಗೌಡರು ಅಂಚನೆ ಮನೋಹರ್ ಜನಾರ್ದನ ಗುಡಿಗಾರರು ಮಕ್ಕಳು ಎನ್ನ ಆಕಾಶವಾಣಿ ಟೀಮುದ ಎ ಗ್ರೇಡ್ ಕಲಾವಿದ ಪಂಡ ಭಾರಿ ಸಂತೋಷ ಪಡ್ಪೆ ಅಂಚಿನ ಕಲಾವಿದರು ಇನಿ ಎಂಕಲಿಗೆ ದಯಪಂಡ ಎಂಕಲು ತಾಣ ಮೊದಲೇ ಖಾಲಿ ಆಕಾಶವಾಣಿ ಕುಲ್ದು ಬಾತೆ ನೀನು ವೇಷ ಬಾಡ್ದು ಅಕಲ ಏಜಿಗೆ ಎಲ್ಲ ಮೀರಿದು ಇನ್ನು ಕೆಲಸ ಮಾಡ್ತೀರ ಅಕಲಿಗೆ ದೇವರು ಎಡ್ಡೆ ಮಲ್ಪಡ ಅಂಚನೆ ಬಾಕಿ ಕಲಾವಿದರೆಲ್ಲ ಹೆಚ್ಚಿನ ಕಲಾವಿದರು ಪೂರ ಅಂತ ಏಜಿದಾಕಲು ಬೊಕ್ಕ ಪೂರ ಜವಣಿರಿ ಅಂಡ ಆ ಕುಲ್ಲ ಭಾರಿ ಶೋಕ್ ಮಲ್ತೀರ ಪಂಡದು ಈ ಸಂದರ್ಭ ಪಂಡದು ಹೆಚ್ಚಿದಲ್ಲ ಪಾತ್ರ ಅಂದರೆ ಈ ನಿಜವಾದ ಯಕ್ಷಗಾನ ರಸಭಂಗ ಒಂದುಂಡು ನಿಖಲ್ನ ಈ ಪ್ರೋತ್ಸಾಹ ಅಂಚನೆ ಏನು ಇತ್ತೆಲ್ಲ ಪಣದುಲ್ಲೆ ವರ್ಷ ಆಪ್ಲೆಕ್ಕ ಮಕ್ಕಳಿಗೆ ಈ ಇನ್ನಿತ ಸಂಘಟಕರಿಗೆ ನಿಖಲು ಮಾತೆಲ್ಲ ಸಹಕಾರ ಕೊಡೋದು ಏನು ಅಕಲ ಪರವಾದ ಏನಕ್ಕೆ ಏನು ದಯ ಬಂಡ ಎಂಗ್ಲಿಗೆ ವರ್ಷ ಹೊರಗಂಡ್ಲ ಇಂಚಿನ ಕಾರ್ಯಕ್ರಮ ತೂಪ್ಲೆಕ್ಕ ಅಂಜಿ ಒಳ್ಳೆ ಎಡ್ಡೆ ಕಾರ್ಯಕ್ರಮ ಪಡೆದರು ಅಂಚನೆ ನೆತ್ತ ಇನ್ನಿತ ಅಧ್ಯಕ್ಷರೇ ಪೀತಾಂಬರ ರಾಜರೇ ಮಸ್ತ್ ಪ್ರೋತ್ಸಾಹ ಕೊಡೋದಿಲ್ಲ ಯಕ್ಷಗಾನಗೂ ಮೇಳ ಮಲ್ತೊಂದು ಅಂಚನೆ ಪ್ರತಿಯೊಂದು ವಿಷಯಗಳಾರು ಎಂಗ್ಲಿಗೆ ಪೂರ್ಣ ಸಹಕಾರ ಕೊಡೋದಿಲ್ಲ ಆರೆಗಳ ವಿಶೇಷವಾದ ಅಭಿನಂದನೆ ಸಲ್ಲಿಸಾದ ಈ ವೇದಿಕೆ ಮಾತೆರೆಗಳ ಎನ್ನ
ಅಭಿನಂದನೆ ಸಲ್ಲಿಸಾದ ಇನಿ ನಿಖಲು ಭಾರಿ ಖುಷಿ ಇಟ್ಟು ಯಕ್ಷಗಾನ ತೂಂದರ ಪೂರ ಆಯನಾಟ ಕುಲ್ಲು ತೂಲೆ ಪಣ್ಣೊಂದು ರಡ್ಡು ಪಾತ್ರ ಮುಪ್ಪೆ ಮಾತೆರೆಗಳು ದೇವರು ಎಡ್ಡೆ ಮಲ್ಪಾಡು ಮುಖ್ಯವಾದ ಆರೋಗ್ಯ ನೆಮ್ಮದಿ ಅಗತ್ಯ ಕೊರಡಂದು ದೇವರ ಪ್ರಾರ್ಥನೆ ಮಲ್ತೊಂದು ರಡ್ಡು ಪಾತ್ರ ಮುಪ್ಪೆ ಬೆಳ್ತಂಗಡಿ ಬಿಲ್ಲವ ಸಂಘದ ಗುರ್ಕಾರ್ಲು ಜಯ ವಿಕ್ರಮರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಲ್ಪಡು ವಿನಂತಿ ಸಂದಲು. ಗೆಜ್ಜೆಗಿರಿ ಕ್ಷೇತ್ರದ ಮೇಳದ ಅಭಿಮಾನಿನ ಒಂಜಿ ಪರವಾದ ಏನಿ ಈ ಒಂಜಿ ಸಭಾಂಗಣಡು ಕುಲದೈವ ಬ್ರಹ್ಮ ಪನ್ಪುನ ಒಂಜಿ ಬಾರಿ ಪೊರ್ಲುದ ಯಕ್ಷಗಾನನು ಗೊಬ್ಬ ತೊಯ್ಪದರಿ ಸುಮಾರು 2 ವರ್ಷಕ್ಕೂ ದುಂಬು ಗೆಜ್ಜೆಗಿರಿ ಕ್ಷೇತ್ರಡು ಯಕ್ಷಗಾನ ತಂಡನು ಕಟ್ಟಿದ ಆ ಮುಖಾಂತರ ಆ ಕ್ಷೇತ್ರದ ಮಹಿಮೆನ ಒರಿಡಿ ಪ್ರಸಾರ ಮಂತೊಂದು ಅವೇ ರೀತಿ ಆ ದೈವಲ್ನ ಕಾರಣಿಕೋಲ್ನ ನಂಗೆ ಮಾತೆಲ್ಲ ತಿರುಪಾದ ಕೊರನಂಚಿನ ಆ ಒಂದು ಯಕ್ಷಗಾನ ತಂಡ ವಿಶೇಷವಾದ ಇನಿ ಮುಲ್ಪ ಒಂಜಿ ಹೊಸ ಪ್ರಯೋಗನೂ ಮಂತಂದ್ರೆ ಈ ಒಂಜಿ ಕಾರ್ಯಕ್ರಮಡು ನಾವು ಮಾತೆರ್ಲ ಎಂಕ್ಲ ಭಾರಿ ದೂರದ್ದು ಬರ್ತದ ಉಪ್ಪಿನಂಗಡಿದು ಬರ್ತನೆ ಬನ್ನಾಗ ಒಂಚೂರು ತಡಾಂಡು ಆಂಡ್ಲ ಒಂಜಿ ಈ ಒಂಜಿ ಕಾರ್ಯಕ್ರಮಡು ಭಾಗವಹಿಸೋಡು ಬಂದ್ಬಿಡು ಒಂಜಿ ಉದ್ದೇಶಡು ಬೈದ ಅಂಚನೆ ವೇದಿಕೆ ಮಾತ ಗಣ್ಯರಿಗಳ ಅಭಿನಂದನೆ ಪಣ್ಣೊಂದು ನಿಕ್ಲೆ ಮಾತುಗಳ ಅಭಿನಂದಿಸಿ ನರಡ ಪಾತ್ರ ತಗೊಂಡು ಪಾತ್ರ ಬಿಲ್ಲವ ಸಂಘ ಬೇದ್ರದ ಅಧ್ಯಕ್ಷರು ಶ್ರೀಯುತ ಸುರೇಶ್ ಕೆ ಪೂಜಾರಿ ಮೇರೆಡ್. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಗೆಜ್ಜೆಗಿರಿ ಮುಲ್ಪದ ಯಕ್ಷಗಾನ ಮೇಳ ಕಲಿನ ಒಂಜಿ 2 ವರ್ಷದ ಬೊಕ್ಕ ಪ್ರಾರಂಭವಾದ ಇನಿತ್ತ ಈ ಒಂಜಿ ಕುಲದೈವ ಬ್ರಹ್ಮವಂತನಂಚಿನ ಹೊಸ ಪ್ರಸಂಗದ ಒಂಜಿ ಉದ್ದೀಪನದ ಪುರ್ತುಡು ವೇದಿಕೆದ ಮಿತ್ತಿಂಚಿನ ಅಂಚಿನ ಸಭೆತ ಅಧ್ಯಕ್ಷರ ಅಂಚನೆ ಮಾತ ಗಣ್ಯರ್ನಗಲಿ ಸೇರಿದಂಚಿನ ಮಾತ ಯಕ್ಷಗಾನ ಕಲಾಭಿಮಾನಿಲೆ ಸುದರ್ಶನ್ ರೀತಿಯ ಪನ್ಯಲ್ಕನೆ ನಮ್ಮನ ದುಂಬುದ ಪೀಳಿಗೆಗೆ ಯಕ್ಷಗಾನದ ಬತ್ತ ಇತಿಹಾಸ ತೀರ್ಪವನಂಚಿನ ಒಂಜಿ ಮಾಧ್ಯಮ ಪಂಡ ಈ ಯಕ್ಷಗಾನ. ಈ ಯಕ್ಷಗಾನದ ಮುಖಾಂತರ ಹಲವಾರು ರೀತಿಯ ಕಾರ್ಮಿಕ ಪುರುಷರನ್ನ ಅಂಚನೆ ಬೇತೆ ಬೇತೆ ದೇವರನ್ನ ಈ ಇತಿಹಾಸದಾದ ಉಂಡ ನಮ್ಮ ಮತ ಹಿರಿಯರ ಮಾತದಾದ ತಿರಿಯೊಂದನ್ನು ಒಂದಿನ ಮಾತ ದುಂಬದ ಪೀಳಿಗೆಗೆ ತೀರ್ಪುಂಡ ಈ ಯಕ್ಷಗಾನ ಮಲ್ಲ ಒಂಜಿ ಪಾತ್ರ ವಹಿಸೋನು ಪನ್ಪನ ಪಾತ್ರ ಈ ಸಂದರ್ಭ ಪನ್ನರ ಬಯಸೋದಿಲ್ಲ ಅಂಚನೆ ಮಿತ್ತದ ಈ ಒಂಜಿ ದಿನಕ್ಲೇಡು ಈ ಕರಿನ 2 ವರ್ಷ ಇಂಚೆ ಪ್ರಾರಂಭ ಮಾಡ್ತೀನಿ ಅಂಚನ ಗೆದ್ದಗಿರಿ ಮೇಳ ನನಾತ್ ಬುಳೆವಾಡು ಈ ಕುಲದೈವ ಬ್ರಹ್ಮವನ್ಪನಂಚಿನ ಪ್ರಸಂಗ ಮಸ್ತ್ ಎಡ್ಡೆ ರೀತಿಯ ನಡಪಡು ನೆಟ್ಟು ಪಾತ್ರ ಪಂಪನಂಚಿನ ಮಾತ ಕಲಾವಿದರಿಗೆ ಅಂಜನೆ ಬರೀನಾರಿಗಳ ದೇವರ ಆಯುರ್ವೇದ ಐಶ್ವರ್ಯ ಮತ್ತು ಕೊರಡು ಪನ್ಪನ ಪಾತ್ರ ದೊಟ್ಟುಗು ಶುಭವಾಡ ಪನ್ಪನ ಪಾತ್ರ ಇನ್ನು 2 ಪಾತ್ರ ಮುಗಿತದ ನೋಡಿ. ಜೈ ಸೊಲ್ಮೇಲು ಸುರೇಶ್ ಕೆ ಪೂಜಾರ್ಲೆಗೆ ನನ್ನ ದುಂಬದ ಭಿನ್ನಾದಿಗೆದ ಪಾತ್ರ ದೈವ ಕೊಡಿಮಣಿ ತಯ ಬ್ರಹ್ಮಬೈದಲ್ಲಕ ಕ್ಷೇತ್ರ 3 ಕೋಡಿದ ಗುರ್ಕರ್ಲು ಶ್ರೀಯುತ ನಾಗೇಶ್ ಶೆಟ್ರೆಡ್ದು. ಪೂರ್ಣಕ್ಲ ನಮಸ್ಕಾರ. ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷತಾನ ವಹಿಸುವಂದಿನ ಗೌರವಾನ್ವಿತ ಪೀತಾಂಬರರಿಜರೆ ವೇದಿಕೆಡಿತ್ತಿನ ನನ್ನ ಆತ್ಮೀಯರೈನ ಶೇಖರ್ ಕುಕ್ಕೇಡಿ ಸುರೇಶಣ್ಣ ನಿತಿನ್ ಬೊಕ್ಕ ಸುರೇಶ್ ಪೂಜಾರ್ಲು ಕೆಲ ಪುದರ್ ಕುಮಾರಣ್ಣೆ ಬಾಕಿ ಪುದರ್ ಹೆಂಗೆ ಗೊತ್ತುಜಿ ಬೊಕ್ಕ ಮೂಲ ಸೇರಿದಿನ ಪೂರ ಯಕ್ಷಗಾನ ಪ್ರಿಯರಿಗೆ ಎನ್ನ ನಮಸ್ಕಾರ. ನಿಜವಾದ ಈ ಇನಿತ 5 ಜನ ಸನ್ಮಾನದ ತೊನ್ನಕನ ಆ ಓದು ಪನ್ನಗ ಎಂಕ್ ದಾದನ ಅಂಡು ಈತಲ ಒಂಜಿ ಯಕ್ಷಗಾನೋಡು ಮುಂದುವರೆದು ಈತ ಅಕ್ಲಿನ ಕಲಾವಿದರನ್ನು ತೋತ್ಪದಿರ ಬಂಡ ನಿಜವಾದವು ಮೆಚ್ಚೋಡಾಯಿನವು ಎಣ್ಣೆರೆ ಸಾಧ್ಯ ನಾವು ಮೊಕ್ಲಿನ ಈ ಗೆಜ್ಜೆಗಿರಿ ಮೇಲ ಈ ಅಭಿಮಾನಿ ಸಂಘದ ಹಿಡಿದು ಗುರುತಿಸ ನಿಜವಾದ ಖುಷಿ. ಪೋಯಿನ ವರ್ಷ ಗೆಜ್ಜೆಗಿರಿ ಮೇಳದ 3 ಕೋಟಿಗಳು ಆಟೋನು ಯಕ್ಷಗಾನ ಆಟೋನು ಗುಬ್ಬದಿತ್ತ ಐಕೆ ಸಹಕಾರ ಕೊರ್ನ ಸುದರ್ಶನ್ ಸತೀಶ್ ವಕೀಲರು ಪುರ ಈಗಲೇ ಭಾರಿ ಸಹಕಾರ ಕೊಡ್ತಾರೆ. ಈ ಯಕ್ಷಗಾನ ಒರಿಯೋಣ ನಮ್ಮ ಪೂರ ಸೇರಿದು ನೆನ್ನು ಒರಿಪೋಡೈನ ನಮ್ಮ ಧರ್ಮ ಒಂದು ಕೇವಲ ನಮ್ಮ ಬಾಯ್ಡು ವೇದಿಕೆಗಳು ಪಾತ್ರನತ್ತು ನಮ್ಮ ಸಂಸ್ಕೃತಿ ಒರಿಯೋಣ ಈ ಇಂಚಿನ ಕಾರ್ಯಕ್ರಮ ಮಲ್ಪಡು ನೆನ್ನು ನೆತ್ತ ಕಲಾವಿದರಿಗೆ ಉರಿದಿಂಬಿಸೋಡು ನೇನ ಆಯೋಜಕರಿಗೆ ಉರಿದಿಂಬಿಸೋದು ನನಾಂಚಿನ ಈ ಕುಲದೈವ ಬ್ರಹ್ಮ ಇಂಥ ಈ ಕಲಾ ಯಕ್ಷಗಾನ ಬಿಡುಗಡೆ ಆಗ್ತದೆ. 40 ವರ್ಷ ಎಡ್ಡೆ ರೀತಿ ನಡ್ತದೆ ಬೇತೆ ಬೇತೆ ರೀತಿಡು ಈ ಗೆಜ್ಜೆಗಿರಿ ಮೇಳದ ದೇವರನ್ನ ಸಹಾಯ ಇರ್ತದೆ ಅನುಗ್ರಹಿಸದಿತ್ತು ಮಸ್ತು ವರ್ಷ ಮುಂದುವರ್ಸ ಬಣ್ಣದ ಎನ್ನ ಪ್ರೀತಿದ ಹಾರೈಸದು ಬಣ್ಣದ ಎನ್ನ 2 ಪಾತ್ರ ಮುಗಿಪ ಜೈನ್ ಜೈಕರ. ಸೊಲ್ಮೇಲು ನಾಗೇಶ್ ಶೆಟ್ರಿಗೆ ನನ್ನ ದುಂಬದ ಬೆಣ್ಣೆರ್ನ ಪಾತ್ರ ಗೆಜ್ಜೆಗಿರಿ ಕ್ಷೇತ್ರದ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳು ಶ್ರೀಯುತ ಉಲ್ಲಾಸ್ ಕೊಟ್ಯಂಡ್ರಿದ್ದು. ಮಾತಾರಿಗಳ ಸೊಲ್ಮೇಲು ಗೆಜ್ಜೆಗಿರಿ
ಕ್ಷೇತ್ರದ ಯಕ್ಷಾಭಿಮಾನಿಗಳು ನಡಪನಂಚಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಇಪ್ಪನಂಚಿನ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಸಮಾಜದ ಒಂಜಿ ಹಿತೈಷಿ ಅಂಚನ ಪೀತಾಂಬರ ರಾಜ ಅಂಚನೆ ವೇದಿಕೆ ಇಪ್ಪನಂಚ ಮಾತ ಗಣ್ಯರೇ ಅಂಚನೆ ಸೇರಿದಂಚಿನ ಮಾತ ಕಲಾಭಿಮಾನಿನಕ್ಲೆ ವೇದಿಕೆಡು ಸುಮಾರು ವಿಷಯದ ಬಗ್ಗೆ ಮುಲ್ಪ ಪ್ರಸ್ತಾಪಲಾಂಡು ಜಿಂಜ ಪಾತೆರ ಪೂಪುಜಿ ನಮ್ಮ ತುಳುನಾಡು ಪನ್ಪುನ ಬಾರ್ಕೂರುಡ್ದು ಬತ್ತನ ಚಂದ್ರಗಿರಿ ಮುಟ್ಟ ಈ ಪ್ರದೇಶಡು ನಮ್ಮ ಮಾತ ಬದುಕೊಂದುಲ್ಲ ಒಂಜಿ ವಿಶಿಷ್ಟವಾಯಿನ ಜೀವನ ಕ್ರಮಟು ನಮ್ಮ ಬದುಕೊಂದುಲ್ಲ ನೆಕ್ ಕಾರಣ ಇಂಚಿನ ಬಂಡ ನಮ್ಮಲ್ಪ ನಡಪುನಂಚಿನ ನಾಗಾರಾಧನೆಪ್ಪು, ದೈವಾರಾಧನೆಪ್ಪು, ಯಕ್ಷಾರಾಧನೆ ಈ ವ್ಯವಸ್ಥಿತವಾದೊಂದು ನಡಪುನೆಕ್ ನಮ್ಮ ಮಾತೆರ್ಲ ಭಕ್ತಿಯಾದ ನಮ್ಮ ಸಾಕಾರ ಮಂತೊಂದು ಐನೊಟ್ಟಿಗೆ ತೊಡಗಿಸವನ್ನೇ ಕಾರಣ ಪಂಡೊಂದು ಇನ್ನು ಈತ ನಿಖಿಲ್ ಪ್ರೇಕ್ಷಕರು ಬರ್ತದೆ ನೆಕ್ಕ ಪ್ರೋತ್ಸಾಹಿತಾರೆ ನಿಖಿಲಿಗೆ ಶುರುವಾತ ಸೊಲ್ಮೆ ಸಂದ ಒಂದುಲ್ಲೆ ಅಂಚನೆ ಈ ಕುಲದೈವ ಬ್ರಹ್ಮ ಪನ್ಪನ ಒಂಜಿ ಪ್ರಸಂಗ ಗೆಜ್ಜೆಗಿರಿ ಕ್ಷೇತ್ರ ಮಾತ್ಮ ಎಂಚ ಮಾತೆರ್ನಲ್ಲ ಮನ ಮುಟ್ಟುದುಂಡ ಅಂಚನೆ ಇಡೀ ತುಳುನಾಡ್ದು ಮನ ಮುಟ್ಟುದು ನಮಕ್ ಮಾತ ರೀತಿದ ಸಾಂಸ್ಕೃತಿಕವಾದ ಸಂಸಾರಿಕವಾದ ಸಂಸ್ಕಾರ ಕೊರಪಂಚಿನ ಒಂಜಿ ಪ್ರಸಂಗ ಆವಡು ಪಂಡದು ಶುಭ ಹಾರೈಸೊಂದು ಸೊಲ್ಮೆ ಸಂದದ ಎನ್ನ ರಡ್ಡ ಪಾತೆರನು ಅಂತ ಸೊಲ್ಮೆಲು ಶ್ರೀಯುತ ಉಲ್ಲಾಸ್ ಕೋಟ್ರಂಡೆಗೆ ನಡದುಂಬುದ ಅಭಿನಾದಿಗೆದ ಪಾತೆರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಯುತ ಶೇಖರ್ ಕುಕ್ಕೇಡಿ ಮೇರೆದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆದ ಇನಿ 2 ವರ್ಷದ ಈ ಕಾರ್ಯಕ್ರಮಗಳು ಇನಿ ವಿಶೇಷವಾಗಿ ನೂತನ ಪ್ರಸಂಗದ ಈ ಕಾರ್ಯಕ್ರಮದ ಸಭಾಧ್ಯಕ್ಷನ ವಹಿಸಿದ ಚಿತ್ತನ ಅಗಲ ಹಿರಿಯರ ಮಾರ್ಗದರ್ಶಕರ ಚಿತ್ತನ ಪೀತಾಂಬರ ರಾಜ ಮೇರೆ ಅಂಚೆನೆ ವೇದಿಕೆಯಲ್ಲಿ ಪಾಲ್ಪಡಿನ ಚಿತ್ತನ ಮಾತಾ ಗಣ್ಯಾತಿ ಗಣ್ಯಲೆ ಮೂರು ಸೇರಿನ ಚಿತ್ತನ ಯಕ್ಷಗಾನ ಅಭಿಮಾನಿಲೆ ಇನ್ನು ವಿಶೇಷವಾದ ಕುಲದೈವ ಬ್ರಹ್ಮ ಮನ್ಪುರ ಚಿತ್ತನ ಪ್ರಸಂಗನ ನೀ ನೂತನವಾದ ಇನ್ನು ನಮ್ಮ ಈ ವೇದಿಕೆಯಲ್ಲಿ ತೂವೊಂದುಲ್ಲ ವಿಶೇಷವಾದ ಇನ್ನು ತಲ ಸಮಾಜದ ಕಟ್ಟೆಕಟ್ಟಿತ್ತದ ಇನ್ನು ವೀರ ಪುರುಷರ್ನಕಲ್ನ ಅಕಲ್ನ ಇತಿಹಾಸನು ಸಾರನ ಚಿತ್ತನ ಈ ಕಥಾ ಪ್ರಸಂಗ ಆದಿಪ್ಪು ನಾವು ಪ್ರಪ್ರಥಮ ಬಾರಿಗೆ ಎಂಗಳ ನಿತಿನ್ ಕುಮಾರ್ ತೆಂಗಕಾರ ಮೇರೆಗೆ ಅಭಿನಂದನೆ ಸಲ್ಲಿಸ ಒಂದುಲ್ಲೆ ದಯನ್ ಪನ್ನಗ ಇನಿ ಕೋಟಿ ಚೆನ್ನೈಯರ ಆದಿಪ್ಪು ಕಣದಕಟ್ಟದರ ಆದಿಪ್ಪು ನೆರವೇರ್ಲು ಮುಗೇರ್ ನಕಲ ಆದಿಪ್ಪು ಈ ಮಕ್ಕಳನ್ನ ಒಟ್ಟು ಮೂಜಿ ಜನ ಅವಲಿ ವೀರ್ಯರ ನಕಲಲ್ಲ ಒಂಜಿ ಪ್ರಸಂಗನು ಒಂಜೇ ವೇದಿಕೆ ಅಡಿಟ್ಟು ಕೊಣತ್ತದು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸತ್ತೊಂಜಿ ನಮ್ಮ ಹಿರಿಯಕಲ್ಲ ಹೋರಾಟವನ್ನು ಪರಿಚಯ ಮಲ್ತನ ಚಿತ್ತನ ಈ ಗೆಜ್ಜೆಗಿರಿ ಕ್ಷೇತ್ರದ ಮಾತ ತಂಡದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ ಒಂದು ಇನ್ನು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ನಮ್ಮ ಬೆಳ್ತಂಗಡಿ ತಾಲೂಕುದ ಪ್ರಪ್ರಥಮ ಬಾರಿಗೆ ಇನಿ ಆ ಯಕ್ಷಗಾನ ಮೇಲೆ ಉತ್ಪನ್ನ ಆಯ್ನ ಹಿಡಿದ ಬೊಕ್ಕ ಇನ್ನು ಆ ಒಂಜಿ ಸಂಸ್ಥೆದ ಬೆಳ್ತಂಗಡಿ ತಾಲೂಕು ಯಕ್ಷಗಾನ ಒಂದೊಂದು ಕೂಟೋಡು ಕೋಶಾಧಿಕಾರಿ ಆದ ಕೆಲಸ ಮಾಡ್ತು ಸಾಧಾರಣ ಒಂಜಿ 7 ಹೆಣ್ಮಕ್ಳು ಅಡಿಟ್ಟು ಬೆಳ್ತಂಗಡಿ ತಾಲೂಕು ಕೂಡ ಯಕ್ಷಗಾನ ನಡಪ ಕೆಲಸ ಎಲ್ಲ ಮಲ್ದ ಭವಿಷ್ಯತ್ತ ದಿನೊಟ್ಟು ಇನ್ನು ಈ ಮೂಜಿ ಸಮಾಜದ ಹಿರಿಯಕಲ್ನ ಇಂಚು ನಮ್ಮ ಹೋರಾಟಲು ಇತ್ತನ ಆ ಮುಖಾಂತರ ಅಕಲ್ ಬತ್ತನ ಹಚ್ಚಿದ ಕಷ್ಟ ಕಾರ್ಪಣೆ ಇಂಚಲನ್ನ ಅವೇನೇನಿ ಈ ಒಂಜಿ ವೇದಿಕೆಯಲ್ಲಿಟ್ಟು ಕೊಣತ್ತದು ಐನಿ ತುಳುನಾಡಿಗೆ ಪದರಿಸೋ ಕೆಲಸ ಮಲ್ತುಲೇರು ಮಕ್ಕಳೇ ಮಾತ್ರ ಅಭಿನಂದನೆ ಸಲ್ಲಿಸ ಒಂದು ನನ್ನ ದುಂಬುಗಳ ಎಡ್ಡೆ ರೀತಿಡು ಈ ನಮ್ಮ ಖರೀದಿ ಪೋತನ ಚಿತ್ನಕಲ್ಲ ಅವತ್ತಿನ ಇತಿಹಾಸಡು ಮರೆಯಾತನ ಚಿತ್ನಕಲ್ಲ ಮಸ್ತ್ ಜನ ನಮ್ಮ ವೀರ ಪುರುಷರನಕಲ್ಲ ಪರಿಚಯ ನನಾತ್ ನಮ್ಮ ಸಮಾಜಕ್ಕೆ ಕೊನಪಣಲ್ಪ ಈ ಕೆಲಸ ಮಲ್ಪಡಂದು ಪನೊಂದು ಈ ವೇದಿಕೆಡು ಪಾಲ್ಪಡೆದ ಅವಕಾಶ ಮಲ್ತುಕೊರ ಚಿತ್ರ ಮಾತ ಸಂಘಟನೆಗೆ ಒಂದು ದಿವಸದ ನನ್ನ ಪಾತ್ರಗೊಳಿಸ್ಬೇಕು. ಜೈ ಭೀಮ್. ಸೊಲ್ಮೆಲು ಶ್ರೀಯುತ ಶೇಖರ್ ಕುಕ್ಕೇಡಿ ಮೇರೆಗೆ ನಡಪುನಂಚಿನ ಒಂಜಿ ಕುಲದೈವ ಬ್ರಹ್ಮದ ಪ್ರಾರಂಭದ ಒಂಜಿ ಯಕ್ಷಗಾನ ತೂಪುನಂಚಿನ ಒಂಜಿ ಅವಕಾಶದ ವೇದಿಕೆ ಇಪ್ಪುನಂಚಿನ ನಮ್ಮ ಹಿರಿಯರಾಯನ ಯಕ್ಷ ಬ್ರಹ್ಮೇಂದ್ರ ಬನ್ನಲು ಯಾರು ಸನ್ಮಾನ್ಯ ಭುಜಬಲ್ಲಿಯರೇ, ಸುದರ್ಶನ್ರೇ, ಮೂಡಬಿದ್ರೆ ಬಿಲ್ಲವ ಸಂಘದ ಅಧ್ಯಕ್ಷರೇ, ಬೆಳ್ತಂಗಡಿ ಬಿಲ್ಲವ ಸಂಘದ ಅಧ್ಯಕ್ಷರೇ, ನಮ್ಮ ಉಲ್ಲಾಸ್ ಕೋಟ್ಯಾನ್ರೇ, ಕುಮಾರ್ರೇ, ಶೇಖರ ಕುಕ್ಕೇಡಿಯರೇ, ಸುರೇಶ್ ಕೋಟ್ಯಾನ್ರೇ, ಮಾತಾ ವೇದಿಕೆ ಇತ್ತಿನ ಹಿರಿಯರೇ, ವಿಶೇಷವಾದ ಈ ಒಂದು ಯಕ್ಷಗಾನವನ್ನು ಪ್ರೋತ್ಸಾಹಿಸೋಣ ತೀರ್ಥಮೈಟ್ ಇತ್ತಿನ ಮಾತ ಕಲಾಭಿಮಾನಿಲೆ ಒರ್ರತುನಾಗ ಈ ತುಳುನಾಡದ ಒಂಜಿ ಚರಿತ್ರೆನೇ ಒಂಜಿ ವಿಶಿಷ್ಟ. ಈ ತುಳುನಾಡು ಮಾತ ಅಂಕ ಆಯನ ವಿಶಿಷ್ಟವಾಯಿನ ಕಾರ್ಯಕ್ರಮ ಪ್ರತಿಯೊಂದಿಲ ವಿಶಿಷ್ಟ.
ಇನ್ನು ಕಂಬಳ ಆವಡು ಕೋರ್ದಕಟ್ಟ ಆವಡು ಯಕ್ಷಗಾನ ಆವಡು ಬೇತೆ ಬೇತೆ ವಿಚಾರಲು ನೆನಪಿನಾಗ ಈ ಒಂಜಿ ಜಿಲ್ಲೆಡ ಆಯ್ನ ಕಾರ್ಯಕ್ರಮಲು ಓಲ್ಲಾಪುಜಿ ಏನು ಬೇತೆ ಬೇತೆ ರಾಜ್ಯದ ಬೇತೆ ಬೇತೆ ಕೊಟ್ಟು ಬೆಲೆ ಮಲ್ತನಾಯಿ ಮುಲ್ತಲ ಪಣಂಬೂರು DSP ಪುನಾಗ ಈ ಮೂಡಬಿದ್ರೆಗೆ ಬರ್ಪುನ ಕೆಲವು ಸಂದರ್ಭಗಳು ಅವಕಾಶ ಇತ್ತು ನಿಂಗೆ ಆಯ್ತು ಒಟ್ಟಿಗೂ ಈ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಅಲ್ತ ಶಕ್ತಿಲು ಅಲ್ಪ ಆದಿ ಧೂಮಾವತಿಪ್ಪು ತಾಯಿ ದೇಯಿ ಬೈದೆದಿಪ್ಪು ಕೋಟಿ ಚೆನ್ನಯ್ಯರಿಪ್ಪು ಅಲ್ಪ ಧರ್ಮದೈವಲಿಪ್ಪು ಅಲ್ಪದ ಶಕ್ತಿದ ಕಾರಣನಂದು ಅದನ ಎಂಗಲ್ 2 ವರ್ಷದ ತುಂಬು ಈ ಒಂಜಿ ಆಟೋನು ಪ್ರಾರಂಭ ಅಂತ ನಮ್ಮನ ನಿತಿನ್ ಕುಮಾರ್ ತೆಂಕಕಾರಂದೂರು ಅಂಚನೆ ಯಾರು ಯೋಗೀಶ್ ರಾವ್ ಆರು ಬರಿತನ ಪದ್ಯಗಳು ಅವು ಏತೊಂಜಿ ಪ್ರಚಾರ ಅಂಡ್ ಏತೊಂಜಿ ಎಡ್ಡೆ ಹಣ ಬಂಡ ಸುಮಾರು 231 ಆಟ ಕಂಟಿನ್ಯೂಸ್ ಒಂಜೇ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ನಡತದನ್ನು ಬಂಡ ಅಲ್ತ ಶಕ್ತಿಲಿನ ಮಹಿಮೆ ಏತು ಉಂಡು ಬಂದ್ಬಿಟ್ಟು ತೊಂಪಾವದು ಕೊಟ್ಕೊಂಡು ಹಿಂಡೆಡ್ದವರ ಈ ಒಂಜಿ ಆಟ ಹೊಡೆದವರ ಇನ್ನು ಗೆಜ್ಜೆಗಿರಿಟ್ಟು 2027 ನಿಖಲು ಮಾತ್ರ ಹೆಚ್ಚಿನ ಜನಕ್ಕೂ ಬತ್ತಿಪ್ಪರು ಲಕ್ಷಾಂತರ ಜನ ಬ್ರಹ್ಮಕಲಶಕ್ಕೆ ಬತ್ತನ ಒಂಜಿ ಸಂದರ್ಭ ಅಲ್ಪ ಉದ್ಘಾಟನೆ ಪ್ರಾರಂಭ ಆನಗಲ ಶಿಲಾನ್ಯಾಸ ಆನಗಲ ಒಂಜಿ 50,000 ಮಿತ್ತು ಒಂಜಿ ಶಿಲಾನ್ಯಾಸಗೊಂಜಿ ಒಲ್ಲ 10 ಜನ ಸೇರಿನ ಅಪರೂಪ ಅವು ಬ್ರಹ್ಮಕಲಶಕ್ಕೆ ಸುಮಾರು 10 ಲಕ್ಷ ಜನ ಒಂಜಿ ಕಾರ್ಯಕ್ರಮ ಬತ್ತು ಪೋಪೇರು ಬಂಡ ಅಲ್ಪ ಏತು ಒಂಜಿ ಪ್ರಭಾವ ಉಂಡು ಆ ಕ್ಷೇತ್ರದ ಮಹಿಮೆ ಎತ್ತುಂಡು ಬಂದ್ಬಿಡೇನು ನಮ್ಮ ಅರ್ಥ ಮಲ್ತು ನೋಡು ಅಂಚನೆ ಹಸಿರುವರೆ ಕಾಣಿಕೆ ನಿಖಿಲ್ಗೆ ಕೇಂದಿಪ್ಪರು ಸುಮಾರು 20 ಕಿಲೋಮೀಟರ್ ಅಲ್ಲಿ ಬ್ಲಾಕ್ ಆತನ ಸಂದರ್ಭಲ್ಲ ಆತು ಮುಟ್ಟಲ್ಲ ಒಂಜಿ ಅವು ದಾದತ್ತಲ್ಲ ಅವು ಸಂಘಟಕರನ ಪ್ರಯತ್ನ ಆತು ಅಲ್ತ ಕ್ಷೇತ್ರದ ಶಕ್ತಿಲಿನ ಪ್ರಯತ್ನ ಈ ತಾಂಡಲ ಒಂಜೆ ಎಲ್ಲೆಲ್ಲ ಘಟನೆ ಎಲ್ಲ ಆತು ಜೀವನ ವಿಶೇಷ ಅಂಚನೆ ಈ ಯಕ್ಷಗಾನ ಮೇಳಲ 231 ಒಂಜೇ ಆಟ ನಡಪುನ ಮಂಡಗ ಎಲ್ಲೇ ವಿಚಾರತ್ತು ಒಂದು ಮಸ್ಕತ್ ದುಬೈ ಬೊಂಬೈ ಓಲೋಲು ಮಾತ ರಾಷ್ಟ್ರದ ಬೇತೆ ಬೇತೆ ಕೋಡಿರ್ಬೋದು ಈ ಯಕ್ಷಗಾನದಾದವನ್ನೇನು ಇಡೀ ಕಲೆಯನ್ನು ತೊಜ್ಪಾದರು ಬಹು ಜನಕ್ಕೆಲ್ಲ ಅತಿ ಖುಷಿ ಪಡುತ್ತೀರಿ ಇನ್ನೇಕೆ ಭಾರಿ ಖುಷಿ ಹಾಕೊಂಡು ಮೂಡಬಿದ್ರೆಡ್ಲ ಒಂಜಿ ಒಂಜಿ ಅಭಿಮಾನಿನ ಒಂಜಿ ಕೂಟ ಮಲ್ತೊಂದು ಯಕ್ಷಗಾನದ ಗೆಜ್ಜೆಗಿರಿತ ಅಭಿಮಾನಿನ ಒಂಜಿ ಕೂಟ ಮಲ್ತೊಂದು ಒಂಜಿ 10 ಜವನಿಯರು ಸೇರೊಂದು ವಿಶೇಷವಾದ ಎಂಗಲ ವೇಣೂರು ದಾಖಲೆ ಬೆಳ್ತಂಗಡಿ ದಾಖಲೆ ಸುಮಾರು ಜನ ಒಲ್ಲೇರು ನೆಟ್ಟು ಒಂದು ಮೂಡಬಿದ್ರೆ ಬೆಳ್ತಂಗಡಿ ಬಂಡ ಒಂಜಿ ಬಾಂಧವ್ಯ ಎಕಡೆ ಶೇಖರಣೆ ಬಂಡೇರು ಎಂಗಲು ಫಸ್ಟ್ ಒಂಜಿ ಎಳೆನ ಆಟ ಬೆಳ್ತಂಗಡಿ ತಾಲೂಕು ಪ್ರಾರಂಭ ಗೊಬ್ಬುದಂದು ಆ ಸಂದರ್ಭ ಪ್ರಾರಂಭ 60 ಆಂಡ್ ಫಸ್ಟ್ ಆಟ ಅಪ ಬರ್ಸ ಇತ್ತು ಆಂಡಲ ಫುಲ್ಲು ಕಿಕ್ಕಿರಿನ ಜನ ಇನ್ನಿಲ್ಲ ಪುಣ್ಯೋಗದಾನ ನಿಗಲೇ ಬರ್ಸ ಇಜ್ಜಿ ನಮ್ಮನ ಒಂಜಿ ನೆತ್ತ ರಿಪೋರ್ಟ್ ಪ್ರಕಾರ ಇನ್ನಿಲ್ಲ ಕೋಡೆ ಮತ್ತು ಭಾರಿ ಬರ್ಸ ಇಪ್ಪೊಡಿತ್ತು ಅಂಡ ಪುಣ್ಯೋಗಿನಿ ವರುಣದೇವರು ಅಂತ ನಿಖಲಿಗೆ ಆಟೋಗದಾಗಲಿ ಬರ್ದೇ ಬಂಡದು ರಕ್ಷಣೆ ಕೊಡ್ತಿರಂತೂ ಇದು ನಿನ್ನ ಸಂಘಟನೆ ಮಲ್ತನಕಲಿ ಇನ್ನು ವಿಶೇಷವಾದ ಏನು ನಿತಿನ್ ಆವಡು ಅಪಗ ಒರಿನಕಲು ಸತೀಶ್ ತೋಜಿಯರು ಬುಕ್ಕ ಒರಿನ ವೇಣೂರು ದಾಖಲೆ ಒಂದು 10 ಜನ ತೋಜಿಯರು ಬೇತೆ ಬೇತೆಕಲು ಈತ ಮಲ್ಲ ಒಂಜಿ ಕಾರ್ಯಕ್ರಮ ಸಂಘಟನೆ ಮಲ್ಪಡು ಎಳೆನ ಜನಕ್ಕೂ ಅಭಿನಂದನೆ ಕೊರಡು ಆಕಲಿನ ಒಂಜಿ ಗೌರವಪೂರ್ಣವಾದ ತೂವಡು ಬಂಡ್ಪುಣ ಆತು ಸುಲಭದ ವಿಚಾರ ಆತು ನಮ್ಮ ಕೆಲವು ಸರ್ತಿ ಎಲ್ಲೆಲ್ಲೇ ಸಾಧನೆ ಮಲ್ತನಕಲೇನು ಭಾರಿ ವೈಭವೀಕರಣ ಮಲ್ಪುವ ಹಣ ಮೂಲ ತೂಂಡ ಆಕಲು ಗಿನ್ನೀಸ್ ರೆಕಾರ್ಡ್ ಮಲ್ತಿರೋದು ಅದನ್ನು ಈ ಯಕ್ಷಗಾನೋಡು ಏತೋ ಒಂಜಿ ಪ್ರಸಂಗಲೇನು ಬರೀತೀರಿ ಏತೋ ಕಲಾವಿದರ ನಕಲೇನು ಪ್ರೋತ್ಸಾಹ ಮಲ್ತೀರಿ ಏತೋ ಜನಕ್ಕಲಿಗೆ ಆಸರೆ ಆದಿತ್ತೀರಿ ನಿಜವಾದ ತೂಂಡ ಇಂಚಿನ ಒಂಜಿ ಕಾರ್ಯಕ್ರಮ ಅಪಗ ಆವಡು ಏನು ಈತ ಪೊರ್ಲುಡಾಪುಣಂದು ಇರ್ತೇಜಿ ಎಕಡೆ ಭುಜವಲಿಯರು ಪಂಡರು ಎಕಡೆ ಆಟ ನಡತೊಂದಿಪ್ಪು ಎಂಗ್ಲೂಚೂರು ಲೇಟ್ ಆಂಡು ಬೇತೆ ಒಂಜಿ ಕಾರ್ಯಕ್ರಮ ನಡೀತು ನಡೆದವ್ರ ಬನ್ನಗ ಲೇಟ್ ಆಂಡು ಆಂಡ ಮೂಲು ಫುಲ್ ಆದಿತ್ತು ಇಡೀ ಸಭಾಂಗಣ ಮಲ್ಲ ಸಭಾಂಗಣ ಕನ್ನಡ ಭವನ ಅಂಡ ಮಲ್ಲ ಸಭಾಂಗಣ ಈತು ಮಲ್ಲ ಸಭಾಂಗಣ ಜನಕ್ಕಲು ಕಿಕ್ಕಿರಿದಿತ್ತಿರು ಬಣ್ಣಗ ಅವು ನಿಜವಾದ ಭಾರಿ ಸಂತೋಷ ನಿಖಲು ಆ ಶಕ್ತಿಲೇ ಕೊರ್ತನ ಗೌರವವನ್ನು ಪಂಡೊಂದು ಇನ್ನಿತ್ತ ಒಂಜಿ ಕಾರ್ಯಕ್ರಮ ಯಶಸ್ವಿ ಆವಡು ಈ ಕುಲದೈವವು ಬ್ರಹ್ಮ ಒಂಜಿ ಕಾರ್ಯಕ್ರಮನು ಅಥವಾ ಈ ಒಂಜಿ ಪ್ರಸಂಗನ ಬರಿತನ ಭಾರಿ ಒಂಜಿ ನಮ್ಮ ನಿತಿನ್ನ ಬಗ್ಗೆ ಪನೋಡಂಡ ಅವು ತೆರೆಮೆರೆ ಕಾಯಿತ್ಲೆಗ ಅಯನಾತೆಗೆ ಒಂಜಿ ಬರೀ ಒಂದು ಅಯನಾತೆಗೆ ಒಂಜಿ ಕಲ್ಪನೆ ಮಲ್ತೊಂದು ದಾದನ ಮಲ್ತೊಂದು ಇನ್ನೊಂಜಿ ಒಂಜಿ 10 ಗಂಟೆ ಮುಟ್ಟ ಜನಕ್ಕುಲಿಗೆ ಐತ ಮನೋರಂಜನೆ ಕೊರ್ಪಾವನಂಚಿನ ಕೆಲಸ ಆತ್ ಸುಲಭತ್ತು ದಯಬಂಡ ನಮಗೆ ಕತೆ ಬರೆದು ಕೆಲವು ಸರ್ತಿ ಆಯ್ತು ಎತ್ತೋ ಸರ್ತಿ ಕಳಪೆಲಿಪುವ ಬೊಕ್ಕ ಜನಕ್ಕುಲಿ ಬೇಜಾರಾದ ಪೂಪನೆಲ್ಲ ಐಪುಣು ಅಂದು ಅಂಚತ್ತು ಒಂಜಿ ಸರ್ತಿ ಏನೇ ಗೆಜ್ಜೆಗೇರಿ ಮೇಳದ ಯೂಟ್ಯೂಬ್ಡು ಯಾನ ಆಟೋಗೆ ಪಾರ ಆವಂದು ಎತ್ತನಲ್ಲ ಎತ್ತೋ ಸಂದರ್ಭ ಯೂಟ್ಯೂಬ್ಡು ಇಡೀ ರಾತ್ರಿ ತೂತುನಲ್ಲ ಉಂಟು ಪಂಡ ಕುಡ ತೂಕ ನಿದ್ರೆ ಮಲ್ಪಣ ಬಿಡಿಸಿ ತೂಕ ಮಲ್ಪಣಂಜಿ ಪ್ರಸಂಗಲೇನು
ದುಮ್ಮು ಮಲ್ತಿನೆಟ್ಟು ತೊಜ್ಪಾದ ಗುರ್ತಿ ಒಂದು ಕುಲದೈವ ಬ್ರಹ್ಮನ ಕತೆ ಅಥವಾ ನಮಕ್ಕು ಮೂಲ ಪುರುಷರ ಕತೆ ಒಂದು ಖಂಡಿತ ಹೆಚ್ಚಿನ ಒಂಜಿ ಪ್ರೋತ್ಸಾಹ ಕೊರು ತಿಕ್ಕುಂಡು ಜನಸಾಮಾನ್ಯರ ವಾಡು ಯಕ್ಷ ಪ್ರೇಮಿಲವಾಡು ಈ ಒಂಜಿ ಆಟೋಗೆ ಹೆಚ್ಚಿನ ಪ್ರೋತ್ಸಾಹ ಕೊರುವೆರ ಪಂಡೊಂದು ಅವಕಾಶ ಕೊರ ನಿಕ್ಲೆ ಪೂರ ಹೊಂದಿಸದು ನಾನಾತ್ ಯಕ್ಷಗಾನವು ಪ್ರೋತ್ಸಾಹ ಕೊರಲಿ ಅಂತ ಪಂಡದು ಎನ್ನ ಪಾತ್ರ ಮುಗಿಪಾವೆ ಮಾತಿರಲ್ಲ. ನಮಸ್ಕಾರ. ಧನ್ಯವಾದಗಳು ಪೀತಾಂಬರ ಹೆರಜ ಮೇರೆಗೆ.